ಸ್ವಾಗತ ಮಾಡ್ತಾ ಇದ್ದಾರೆ ವೀರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಅವರು. ಇದು ಲೈಟಿಂಗ್ ಆಪಿನ ಗಣ್ಯ ವ್ಯಕ್ತಿಗಳೇ, ಬಂದಿರುವ ಈ ಊರಿನ ಬಂಧು ಭಗಿನಿಯರೇ, ಅಬ್ಬಕ್ಕ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಸನ್ಮಾನಗೊಳ್ಳುವ ಎಲ್ಲ ಹೆಣ್ಮಕ್ಕಳೇ, ಈಗಾಗಲೇ ವಾಸಿಯವರವರು ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದರು. 97ನೇ ಇಸವಿಯಲ್ಲಿ ಉಳ್ಳಾಲದಲ್ಲಿ ತುಳು ಅಕಾಡೆಮಿಯ ವತಿಯಿಂದ ಪ್ರಾರಂಭಗೊಂಡ ಉಳ್ಳಾಲ ಅಬ್ಬಕ್ಕ ಸಮಿತಿಯು ಇವತ್ತು 23 ವರ್ಷ ಕಳೆದು 24 ವರ್ಷಕ್ಕೆ ಕಾಲಿಡ್ತಾ ಬಂದಿದೆ. ಆ ಸಂದರ್ಭದಲ್ಲಿ ನಮ್ಮ ಆಗಿನ ಶಾಸಕರಾದ ಜಯರಾಮ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಇವತ್ತು ಖಂಡಿತವಾಗಿ ಒಂದು ಒಳ್ಳೆಯ 23 ವರ್ಷ ಕೂಡ ಅವರು ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದುಕೊಂಡು ಇವತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಇವತ್ತು ಅಥವಾ ವೇದಿಕೆ ಮುಂಭಾಗದಲ್ಲಿ ಹಲವಾರು ಮಂದಿ ಪದಾಧಿಕಾರಿಗಳು ಕಳೆದ 20 ವರ್ಷಗಳಿಂದ ಅಬ್ಬಕ್ಕ ಸಮಿತಿಯೊಂದಿಗೆ ಇದ್ದುಕೊಂಡು ಈ ಸಮಿತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕಳೆದ ವರ್ಷ ಕೂಡ ನಾವು ಅಬ್ಬಕ್ಕ ಸಮಿತಿನ ದೀಪಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇವತ್ತು ಕೂಡ ನಾವು ಅಬ್ಬಕ್ಕ ಸಮಿತಿಯ ವತಿಯಿಂದ ದೀಪಾವಳಿ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಮಕ್ಕಳ ದಿನಾಚರಣೆ ಇವತ್ತು ನವೆಂಬರ್ 14 ಚಾಚಾ ನೆಹರು ಅವರ ಹುಟ್ಟಿದ ದಿನಾಂಕವನ್ನು ಮಕ್ಕಳ ದಿನಾಚರಣೆಯಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಕಳೆದ ವರ್ಷದಲ್ಲಿ ನಾವು ರಾಣಿ ಅಬ್ಬಕ್ಕ ಪಡೆ, ವೀರರಾಣಿ ಅಬ್ಬಕ್ಕ ಪಡೆ ಅಂತೇಳಿ ಹೆಸರಿಟ್ಟ ಮಹಿಳಾ ಪೊಲೀಸ್ ಪಡೆಗೆ ನಾವು ಸನ್ಮಾನವನ್ನು ಕೊಟ್ಟುಕೊಂಡು ನಾವು ಕಾರ್ಯಕ್ರಮ ನಡೆಸಿದ್ದೆವು. ಅದು ಕೂಡ ದೀಪಾವಳಿ ಕಾರ್ಯಕ್ರಮ ಸಂದರ್ಭದಲ್ಲಿ ಇದೇ ಇಲ್ಲಿ ಹಾಲ್ನಲ್ಲಿ ಕೂಡ ಪ್ರತಿ ವರ್ಷ ನಿರಂತರವಾಗಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಕಳೆದ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು. ಅದರ ನಂತರ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಗಿತ್ತು. ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಬರುವ ಅಬ್ಬಕ್ಕೋತ್ಸವವನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ಅತ್ಯಂತ ಸುಂದರವಾದ ಕಾರ್ಯಕ್ರಮ ದೀಪಾವಳಿ ಕಾರ್ಯಕ್ರಮ, ಎಲ್ಲರ ದೀಪದ ಕಾರ್ಯಕ್ರಮ ಅಂತ ಹೇಳಿದರೆ ಜ್ಞಾನದ ದೀಪವನ್ನು ಎಲ್ಲರ ಹೃದಯದಲ್ಲಿ ಸೇರಿಸುವಂಥ ಕೆಲಸ, ಅಜ್ಞಾನವನ್ನು ತೊಲಗಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡುವಂಥ ದೀಪಾವಳಿ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಕೂಡ ಇವತ್ತು 2 ಕಾರ್ಯಕ್ರಮವನ್ನು ಒಟ್ಟಿಗೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪುಣ್ಯಕ್ಕೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ನಗರಸಭೆಯ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಇದೇ ಹೋಟೆಲ್ನ ಮಾಲೀಕರು ಚಂದ್ರಾಸ್ ಅವರ ಧರ್ಮಪತ್ನಿ ಕೂಡ ಆದ, ಅದೇ ನಗರಸಭೆಯ ಅಧ್ಯಕ್ಷರು ಕೂಡ ಆಗಿರುವ, ಮಾಜಿ ಅವರು ಉಪಾಧ್ಯಕ್ಷರು ಕೂಡ ಆಗಿರುವ ಶ್ರೀಮತಿ ಚಿತ್ರಕಲಾ ಚಂದ್ರಕಲಾ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ನಮ್ಮವರೇ ಆದ ಮಂಚಿಲದವರಾದ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡ ಸನ್ಮಾನ್ಯ ಶ್ರೀ ಐಬ್ರೋ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಇವತ್ತಿನ ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ಈಗಾಗಲೇ ಹೇಳಿದ್ದೇನೆ, 23 ವರ್ಷ ಕಳೆದು 24 ವರ್ಷ ಹಬ್ಬಕ್ಕೋಸ್ಕರ ನಡೆಸುವಾಗಲೂ ಕೂಡ ನಮ್ಮೊಟ್ಟಿಗೆ ಇದ್ದುಕೊಂಡು ಪ್ರತಿ ವರ್ಷ ಕೂಡ ಪ್ರತಿ ಹಂತದಲ್ಲಿ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿಕೊಂಡುಕೊಂಡು ಈ ಹಬ್ಬಕ್ಕೋತ್ಸವ ಸಮಿತಿಯನ್ನು ಇಷ್ಟು ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ಮಾಜಿ ಶಾಸಕರು ಕಾರಣ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಸಹ ಅವರು ಧುರೀಣರಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನೀವೆಲ್ಲ ಎಣಿಸ್ಬೋದು, ರಾಯಪುರ ಬಗ್ಗೆ ಹೆಸರು ಕೇಳಿರ್ಬೋದು. ಎಲ್ಲ ಸಂದರ್ಭದಲ್ಲಿ ಇವತ್ತು ಇಡೀ ಶುಚಿತ್ವ ಬಗ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಂದರ್ಭದಲ್ಲಿ ನಗರಸಭೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಯಪುರ ಹೆಸರನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ಕಳೆದ 2 ವರ್ಷದಿಂದ ನಮ್ಮ ಬೋರ್ಡ್ ಆಗಿರಲಿಲ್ಲ. ಅಧ್ಯಕ್ಷರಾಗೋ ಮೊದಲು ರಾಯಪುರ ಇಲ್ಲಿ ಕಮಿಷನರ್ ಆಗಿದ್ದರು. ಒಂದು 6 ತಿಂಗಳ ಮೊದಲು ಬಂದು ನಂತರ ಎಲ್ಲ ಕೊರೋನಾ ಸಂದರ್ಭದಲ್ಲಿ ಕೂಡ ಅದರ ಮೊದಲು ಕೂಡ ಬಂದು ನಮ್ಮೊಟ್ಟಿಗಿದ್ರು ಅವರು. ಅವರ ಹೆಸರು ನೀವು ಎಲ್ಲ ಕಡೆಯಲ್ಲಿ ಕಾರ್ಕಳ ಬೇರೆ ಬೇರೆ ಕಡೆಯಲ್ಲಿ ಅವರು ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಉಳ್ಳಾಲಕ್ಕೆ ಬಂದ ನಮ್ಮ ಪುಣ್ಯ. ಎಲ್ಲ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಅವರು ಸಾಲ್ವ್ ಮಾಡಿಕೊಂಡು ಅದನ್ನೆಲ್ಲ ಸುಲಭ ರೀತಿಯಲ್ಲಿ ಒಂದು ಸಾಲ್ವ್ ಮಾಡಿಕೊಂಡು ನಮ್ಮೊಟ್ಟಿಗಿದ್ದಾರೆ. ಅವರು ನಿಮ್ಮೆಲ್ಲರ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ರಜೆ ಇದ್ರು ಕೂಡ ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಈ ಇದಕ್ಕೆ ಬಂದಿದ್ದಾರೆ. ಅವರಿಗೆ ಪುನಃ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಮಕ್ಕಳಿದ್ದಾರೆ. ನಮ್ಮ ಈ ಮಕ್ಕಳ ದಿನಾಚರಣೆ ಮತ್ತು ದೀಪಾವಳಿ ಆಚರಣೆ ಒಂದೇ ದಿವಸ ಆದ್ದರಿಂದ ಮಕ್ಕಳ ದಿನಾಚರಣೆ ನಾವು ಇಷ್ಟವರೆಗೆ 23 ವರ್ಷದಲ್ಲಿ ಹಬ್ಬಕ್ಕ ಉತ್ಸವ ಪ್ರಶಸ್ತಿಯನ್ನು ಮತ್ತು ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಕಳೆದ ಶಿಕ್ಷಕರ ಇದು ಕೂಡ ನಾವು ನಿವೃತ್ತ ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಮಕ್ಕಳ ದಿನಾಚರಣೆ ಬಗ್ಗೆ ಯಾಕೆ ನಾವು ಮಕ್ಕಳನ್ನು ಸನ್ಮಾನ ಮಾಡೋದು ಬಾರ್ದವ್ರು ಬರ್ತಂತ ಹೇಳೋ ವಿಚಾರದಲ್ಲಿ ಇದು ಪ್ರಪ್ರಥಮವಾಗಿ ನಮ್ಮ ಮಕ್ಕಳಿಗೆ ಒಂದು ಸನ್ಮಾನ ಕೊಡುವಂಥ ನಮ್ಮ ಒಳ್ಳೆಯದಕ್ಕೆ ಒಳ್ಳೆಯ ರೀತಿ ಅಂದರೆ ಪ್ರತಿಭಾನ್ವಿತ ಮಕ್ಕಳು ನಮ್ಮೊಟ್ಟಿಗಿದ್ದಾರೆ. ಅವರ ಪರಿಚಯ ಕೇಳುವಾಗ ನಿಮ್ಗೆ ಆಗ್ಬೋದು ಇಂಥ ಮಕ್ಕಳು ನಮ್ಮ ಉಳ್ಳಾಲ ಏರಿಯಾದಲ್ಲಿ ಅಥವಾ ಕೊಣಜಿ ಏರಿಯಾದಲ್ಲಿ ಇಂಥ ಇರುವಂತೆ ನಾವು ಧನ್ಯ ಅಥವಾ 622 ಮಾರ್ಕ್ಸ್ ತೆಗೆದ ಇವಳು ಕೂಡ ಪ್ರಕೃತಿ ಕೂಡ ಆಗಿರ್ಬೋದು. ಇಂಥ ಸೋಜಿಗದ ವಿಷಯ SSLC 622 ಮಾರ್ಕ್ ಸಿಕ್ಕುವುದಂತೇಳಿ ಮೈರು ಉಳ್ಳಾಲಿ ಕೂಡ ನೃತ್ಯ ಪ್ರಭೆ ಇದ್ದಾರೆ ನಮ್ಮೊಟ್ಟಿಗೆ. ಅವಳನ್ನು ಕೂಡ ಕುಮಾರಿ ಶೈಲಶ್ರೀ ಐತಾಳ್, ಸಿಂಧೂರ ಆರ್ ಕೂಡ ಇವರೆಲ್ಲ ಪ್ರತಿಭಾನ್ವಿತ ನಮ್ಮ ಈ ಊರಿನ ಮಕ್ಕಳು. ಇವರು ನ್ಯಾಷನಲ್ ರಾಷ್ಟ್ರೀಯ ನೆಲೆಯಲ್ಲಿ ಇವತ್ತು ಪ್ರಶಸ್ತಿ ಪಡೆಕೊಂಡು ನಮ್ಮ ಆಯ್ಕೆಯಲ್ಲಿ ಹೆಚ್ಚು ಕಡಿಮೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಹಬ್ಬಕ್ಕೂ ಸಮಿತಿಯಲ್ಲಿ ಯಾವುದೇ ಪರವಾಗಿ ಯಾವುದೇ ವಿಚಾರವಾಗಿ ಇಲ್ಲ. ನಾವು ಅದನ್ನ ಬಿಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಒಂದು ಆಯ್ಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಆಯ್ಕೆಯಾಗಿ ನನ್ನ ಭಾವನೆ ಇದೆ. ಆದ್ದರಿಂದ ಇವತ್ತು ಪ್ರಕೃತಿ ಡಿ ಶಿಕ್ಷಣ ಅಲ್ಲಿ ಕುಮಾರಿಶ್ರೀ ಧನ್ಯಶ್ರೀ ಇದ್ದಾರೆ. ಅದೇ ರೀತಿ ಮೌರಿ ಉಳ್ಳಾರಿದ್ದಾರೆ, ಕುಮಾರಿ ಶೈಲಶ್ರೀ ಆಯ್ತಾರೆ, ಸಿಂಧೂರ ಆರ್ ಇದ್ದಾರೆ. ಮತ್ತು ಅವರು ಅವರ ಪೇರೆಂಟ್ಸ್ ಅವರ ಹಿತೈಷಿಗಳೆಲ್ಲ ಬಂದವರಿಗೆ ನಾನು ನಮ್ಮ ಹಬ್ಬಕ್ಕೂ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನಮ್ಮವರೇ ನಿವೃತ್ತರಾದ ನಮ್ಮ ಉಪಾಧ್ಯಾಯರು, ಈಗ ನಿವೃತ್ತ ಉಪಾಧ್ಯಾಯರು ಅಂತ ಹೇಳಲಿಕ್ಕಾಗೋದಿಲ್ಲ, ರಾಘವರಿದ್ದಾರೆ. ನಮ್ಮ ಇಲ್ಲಿ ಎಲ್ಲ ಶಾಲೆಯಲ್ಲಿ ಅವರು HMR ಆಗಿದ್ದರು. ಪಟ್ಲ ಶಾಲೆಯಲ್ಲಿ ಕೂಡ HMR ಆಗಿ ಬಂದಿದ್ರು. ನನ್ನ ಸಂದರ್ಭದಲ್ಲಿ ನಾನು ಆವಾಗ ಸದಸ್ಯರು ಆಗಿದ್ದು ಅವರು ಕೂಡ HMR ಆಗಿದ್ರು. ಇವತ್ತು ದೀಪಾವಳಿ ಸಂದೇಶವನ್ನು ಅವರು ಕೊಡ್ಲಿಕ್ಕಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀಮತಿ ಧನಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೂಡ ಅವರು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೂಡ. ಅವರನ್ನು ಹೆಚ್ಚು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂತೇಳಿದ್ರೆ ನಮ್ಮ ಸಂಸ್ಥೆಯ ಆಧಾರ ಸ್ತಂಭದವರು ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಶ್ರೀಮತಿ ಗೀತಾಬಾಯಿ ಅವರಿಗೇನು ಇನ್ನೊಂದು ಸನ್ಮಾನ ಬೇರೆ ಕಡೆ ಉಂಟಂತೆ. ಇದೇ ಸಂದರ್ಭದಲ್ಲಿ 5 ಗಂಟೆಗೆ ಬರ್ಲಿಕ್ಕೆ ಆದ್ರೆ ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದಾರೆ, ದಯಮಾಡಿ ಕ್ಷಮಿಸಿ ಅಂತೇಳಿ. ಈ ಕ್ಷೇತ್ರದ ಈ ಸ್ಥಳೀಯ ಅವರು ಸ್ಥಳೀಯ ಅವರು ಸದಸ್ಯರಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು, ಇನ್ನೇನು ಕೆಲವು ಸಲ ಬರ್ಲಿಕ್ಕೂ ಸಾಕು ಅವರು. ಅದೇ ರೀತಿಯಲ್ಲಿ ಮಗುವೀರರು ಮತ್ತು ನಮ್ಮ ಉಳ್ಳಾಲ ಹಬ್ಬಕ್ಕೆ ಒಳ್ಳೆ ಅನನ್ಯ ಸಂಬಂಧ ಇದೆ. ಹಬ್ಬಕ್ಕನ ಬಗ್ಗೆ ಹೇಳುವಾಗ ಅವ್ರು ಹೇಳಿದರು, ಮಗುವೀರರು ಮುಸಲ್ಮಾನರು ಎಲ್ಲರೂ ಸೇರಿಕೊಂಡು ಪೋರ್ಚುಗೀಸರನ್ನು ಇಲ್ಲಿಂದ ಉಳ್ಳಾಲದಿಂದ ಓಡೋಡ್ಲಿಕ್ಕೆ ಇಲ್ಲಿಂದ ಅವರಿಗೆ ಹೋರಾಟ ಮಾಡಿ ಅವರನ್ನು ಈ ಪ್ರದೇಶದಿಂದ ಯುದ್ಧದಲ್ಲಿ ಜಯಗಳಿಸಿ ಹೋರಾಟದಲ್ಲಿ ಜಯಗಳಿಸಿದಂಥ ಮಗುವೀರರು ಹೆಚ್ಚಿನ ಪಾತ್ರವನ್ನು ವಹಿಸಿದ್ದಾರೆ. ಅವರ ಕಳೆದ 20-25 ವರ್ಷಗಳಿಂದ ಅಧ್ಯಕ್ಷರಾಗಿದ್ದು ಇವತ್ತು ಮಾಜಿ ಅಧ್ಯಕ್ಷರಾಗಿದ್ದರೆ ನಮ್ಮ ಸಂಸ್ಥೆಯ ಅವರು ಗೌರವ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತ ಕೊಟ್ಟೇನೆ, ಸದನ ಬಂಗೇರ್ರವರು. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಹೈದರ್ ಪ್ರತಿಪಾಠ ಎಲ್ಲ ಕಡೆ ಸಂದರ್ಭದಲ್ಲಿ ನಾವು ಹೈದರ್ ಪ್ರತಿಪಾಠ ನಮ್ಮ ಸಮಾಜ ಸೇವಕರು ಕೂಡ ಅವರು ಪಕ್ಷದ ಮುಖಂಡರು ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಸಮಾಜವನ್ನು ಒಂದುಗೂಡಿಕೊಂಡು ಕೊಡುವಂತ ಒಂದು ಅವರ ಹತ್ರ ನಿಪುಣತೆ ಇರುತ್ತೆ. ಸನ್ಮಾನ್ಯ ಹೈದರ್ ಪ್ರತಿಪಾಠ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ನಮ್ಮ ರಾಜಕಾರಣಿಯವರಿದ್ದಾರೆ, ನಮ್ಮ ದೇವಕ್ಕೆ ಉಳ್ಳಾಲ್ರವರು. ಅವ್ರು ರಾಜಕಾರಣಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಹಬ್ಬಕ್ಕೋ ಸಮಿತಿಯವರು ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಇರುವಂತಹ ಈ ಪಕ್ಷ ಆಗಿದೆ. ಅವರು ನಮ್ಮ ಮಹಿಳೆಯ ಇದರ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರು ಮಹಿಳಾ ಉಪಾಧ್ಯಕ್ಷರು ಕೂಡ ನಮ್ಮ ಇದರಿಂದ ಹಬ್ಬಕ್ಕೋ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಅವರನ್ನು ಸಮಾಜ ಸೇವೆ ಕೂಡ ಆಗಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸ್ಥಾಪನೆ ಆದ್ರಿಂದ ನಮ್ಮೊಟ್ಟಿಗೆ ನಮ್ಮ ಖಜಾಂಜಿ ಅವರು ನಮ್ಮೊಟ್ಟಿಗೆ ಆನಂದಾಸೆಗಳು ಇದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಅದೇ ರೀತಿಯಲ್ಲಿ ಬಂದಿರುವ ಎಲ್ಲ ನಮ್ಮ ಹಿತೈಷಿಗಳು, ವಿಶೇಷವಾಗಿ 3 ಗಂಟೆಯಿಂದ ನಮ್ಮ ಹಬ್ಬಕ್ಕೋ ಸಮಿತಿ ಎಲ್ಲ ಪದಾಧಿಕಾರಿಗಳು, ಇವತ್ತು ಹಬ್ಬಕ್ಕೋ ಸಮಿತಿ ಅಂತ ಹೇಳಿದ್ರೆ 25 ವರ್ಷಕ್ಕೆ ಕಾಲಿಡ್ತ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಹೆಚ್ಚಿನ ಮಹಿಳೆಯರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಯುವಕ ಪಡೆ ಕೂಡ ಪ್ರಾರಂಭ ಆಗ್ತದೆ. ಅವರೆಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಅವರಿಗೆ ಸ್ವಾಗತ. ಯಾಕಂದ್ರೆ 3 ಗಂಟೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ, ನಿಮಗೆ ಬೇಕಾಗಿ ಯಶಸ್ವಿ ಆಗಲಿಕ್ಕೆ ಇವತ್ತು ಎಲ್ಲಿ ರಂಗೋಲಿ ನೋಡಿ, ಇವತ್ತು ದೀಪದ ನೋಡಿ, ಎಲ್ಲ ಲೈಟ್ನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂದಿರುವಂಥ ಮಾಧ್ಯಮದವರು, ಪ್ರತಿ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಕೂಡ ಅವರು ನಮ್ಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅವರನ್ನು ಹಾರ್ದಿಕ ಸ್ವಾಗತ ಕೊಡ್ತೇನೆ. ಕ್ಲಿಕ್ನ ಮಾಲೀಕರು ಕೂಡ ಅವರೆಲ್ಲ ನಮ್ಮ ಅಲ್ಲಿ ಎಲ್ಲ ಊಟದ ಆರೈಕೆ ಮಾಡುವವರಿಗೆ ಕೂಡ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಬಂದರೆ ಎಲ್ಲರಿಗೂ ಸೇರಿ ನಮಸ್ಕಾರ. ಅದೇ ರೀತಿ ವಿಶೇಷವಾಗಿ ನಾನು ಕೌನ್ಸಿಲರ್ಗಳು ನೀವು ಬಂದಿದ್ದೀರಿ. ನಮ್ಮ ಮಾಜಿ ಅಧ್ಯಕ್ಷರು ಇಸ್ಮಾಲ್ ರಾವ್ ಇದ್ದಾರೆ, ಸೇಂದ್ರಬೆಲ್ ಸದಸ್ಯರು ಕೂಡ ಇದ್ದಾರೆ, ಶಾಂತಿ ಅವರು ಇದ್ದಾರೆ, ಶಪ್ನಾರ್ ರಾವ್ ಇದ್ದಾರೆ, ಬೇರೆ ಯಾರು ಮುಸ್ತಾಕ್ ರವರು ಇದ್ದಾರೆ. ಮುಸ್ತಾಕ್ ಬಂದು ಹೋದ್ರು. ಅಜೀಜ್ ಹೇಳಿದೆ, ಅಜೀಜ್ ಸೇಂದ್ರವೆಲ್ಲ ಅಜೀಜ್ ರವರು ಭಾರತೀಯ ಹೇಳ್ಬೇಕು. ಭಾರತೀಯರು, ಸಾರಿ, ನೀವು ಭಾರತೀಯವರಿದ್ದಾರೆ. ಬೇರೆ ಯಾರಾದ್ರೂ ಸದಸ್ಯರಿದ್ದರೆ ದಯಮಾಡಿ ಬಿಟ್ಟು ಹೋದ್ರೆ. ವೀಣಾ ಶಾಂತಿ ಅಂತ ಹೇಳಿದೆ, ವೀಣಾ ಶಾಂತಿ ಅಂತ ಹೇಳಿದೆ, ಶಾಂತಿ ಅಂತ ಹೇಳಿದೆ, ಶಾಂತಿ ಅಂತ ಹೇಳಿದ್ರೆ ಶಾಂತಿ ಇರಲಿ ಅಂತ ಹೇಳಿದೆ. ಯಾಕಂದ್ರೆ ವೀಣಾ ಅಂತ ಬೇಕಿಲ್ಲ, ಕ್ಷಮಿಸಬೇಕು. ಯಾಕಂದ್ರೆ ಮಾಜಿ ಯಾರ ಸದಸ್ಯರಿದ್ದರೂ ಸಹ, ವಿಶೇಷವಾಗಿ ನಮ್ಮ US ರವರು ಮಾಜಿ ಅಧ್ಯಕ್ಷರು ಕೂಡ ಅವರ ಕಳೆದ ಸಂದರ್ಭದಲ್ಲಿ ನಮ್ಮ ಒಟ್ಟಿಗೆ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ನಾನು ಸ್ವಾಗತ ಕೊಡ್ತಾ, ನಮ್ಮ ರಜಿಯಾ ಅವರು ಮಾಜಿ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸ್ವಾಗತ ಕೊಡುವ ನನ್ನ ಧರ್ಮವಾಗಿದೆ, ಹಕ್ಕಾಗಿದೆ. ಸ್ವಾಗತಿಸಿದ ಶ್ರೀಯುತ ದಿನಕರ್, ಇದೀಗ ದೀಪಾವಳಿ ಹಾಗೂ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷರು. ಜ್ಯೋತಿ ದೀಪಾವಳಿಯ ಈ ಸಮಯದಲ್ಲಿ ಜ್ಯೋತಿ ಹೊರಗಿನ ಬೆಳಕು, ಜ್ಞಾನ ಒಳಗಿನ ಬೆಳಕು. ಹೊರಗಿನ ಬೆಳಕು ಸಾಂಕೇತಿಕವಾಗಿ ಇದ್ದರೂ ಕೂಡ ನಮ್ಮ ಒಳಗಿನ ಬೆಳಕನ್ನು ಉಜ್ವಲಗೊಳಿಸುವಂತಹ ಈ ಕಾರ್ಯಕ್ರಮ ನಮ್ಮೆಲ್ಲರ ಹೃದಯಗಳು ಬೆಳಕಿನಿಂದ ತುಂಬಬೇಕು. ದೀಪಗಳ ಹಬ್ಬ ದೀಪಾವಳಿ. ಬೆಳಕು ಯಾವಾಗಲೂ ನಮ್ಮೆಲ್ಲರ ಮನಸ್ಸುಗಳಿಗೆ ದೀಪದಿಂದ ದೀಪವಾ ಹಚ್ಚಬೇಕು ಮಾನವ, ದೀಪದಿಂದ ದೀಪವಾ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಓ ಎಂದರು, ರಾತ್ರಿ ಹಿಂದೆ ಹಗಲು ಎಂದರು, ದ್ವೇಷವೆಂದು ಹೊರೆ ಎಂದರು, ಹಬ್ಬವದಕ್ಕೆ ಹೆಗಲು ಎಂದರು. ಎರಡು ಮುಖದ ನಮ್ಮ ಜನ್ಮದ
ದೇಶಾವಳಿ ಹಿಡಿದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಆಯಿತು. ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಆಯಿತು. ನಳ್ಳಿಯಿಂದ ಬಜ್ಜೆಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು. ನಂಬಿಸುವುದು ತುಂಬ ಸುಲಭವೋ ಹೇ ಮಾನವ, ಆನಂದಿಸುವುದು ತುಂಬ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.
ಸಂದೇಶವನ್ನು ಕೇಳೋಣ. ಶ್ರೀಯುತ DN ರಾಘವ ಸರ್ ಅವರಿಂದ ದೀಪಾವಳಿಯ ಸಂದೇಶ. ಈ ದಿನ ವಾಟ್ಸಪ್ನಲ್ಲೆಲ್ಲ ಕೇಳ್ತಾ ಇದ್ದೇವೆ, ಎಲ್ಲರೂ ದೀಪಾವಳಿಯ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಬೇರೆ ಎಲ್ಲ ಹಬ್ಬಗಳಿಗಿಂತ ತುಂಬ ವಿಶೇಷ ಇದೆ. ಯಾಕೆಂದರೆ ದೀಪಾವಳಿ ಹಬ್ಬ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಅನೇಕ ದೇಶಗಳಲ್ಲಿ ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ. ದೀಪ ಬೆಳಕಿನ ಸಂಕೇತ. ದೀಪವನ್ನು ಉರಿಸುವುದರಿಂದ ಕತ್ತಲೆ ದೂರವಾಗ್ತದೆ, ಹಾಗೆ ಮನಸ್ಸಿನ ಕತ್ತಲೆಯೂ ದೂರವಾಗ್ತದೆ. ಮನಸ್ಸಿನ ಮತ್ತು ಮನೆಯ ಕತ್ತಲನ್ನು ದೂರ ಮಾಡುವಂತಹ ಬೆಳಕೆ ಸಾಲು ದೀಪಗಳ ದೀಪಾವಳಿ. ಯಾವುದೇ ಒಂದು ಶುಭ ಕಾರ್ಯಕ್ರಮ ಮಾಡುವುದಿದ್ರು ಅಥವಾ ಯಾವುದೇ ಒಂದು ಸಭೆಯನ್ನು ಪ್ರಾರಂಭ ಮಾಡುವುದಿದ್ರೂ ದೀಪವನ್ನು ಬೆಳಗುವ ಮೂಲಕ ನಾವು ಅದನ್ನು ಪ್ರಾರಂಭಿಸ್ತೇವೆ. ದೀಪಕ್ಕೆ ಇರುವಂತಹ ಮಹತ್ವ ಅಂಥದ್ದು. ನಮ್ಮ ದೇಶದಲ್ಲಿ ದೀಪಾವಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಇದೊಂದು ರೀತಿಯ ಸೌಹಾರ್ದದ ಹಬ್ಬ. ಇದರಲ್ಲಿ ಎಲ್ಲ ಧರ್ಮದವರು ಸೇರಿ ಭಾಗವಹಿಸ್ತಾರೆ. ಯಾಕೆಂತ ಹೇಳಿದರೆ ಇದು ಸೌಹಾರ್ದದ ಒಂದು ಹಬ್ಬ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯವರು ದೀಪಾವಳಿ ಹಬ್ಬವನ್ನು ಮಾತ್ರ ಯಾಕೆ ಆಚರಿಸ್ತಾರೆ ಎಂದು ನಿಮಗೆ ಅನಿಸಿರ್ಬೋದು. ಇದೊಂದು ಸೌಹಾರ್ದದ ಹಬ್ಬ, ಆದ್ದರಿಂದ ನಮ್ಮ ಸಮಿತಿಯವರು ಇದನ್ನು ಆಚರಿಸ್ತಾರೆ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯು ಒಂದು ರೀತಿಯ ಸೌಹಾರ್ದದಿಂದ ಇರುವಂತಹ ಸಮಿತಿ. ಯಾಕೆಂತ ಹೇಳಿದರೆ ಹಬ್ಬಕ್ಕ ರಾಣಿ, ಈ ಉಳ್ಳಾಲವನ್ನು ಆಳಿದಂತಹ ವೀರರಾಣಿಯ ಹಬ್ಬಕ್ಕನ ಸೈನ್ಯದಲ್ಲಿ ಎಲ್ಲ ಕೋಮಿನ ಜನರು ಇದ್ದರು. ಆ ಕಾಲದಲ್ಲಿ ಇಲ್ಲಿ ಉಳ್ಳಾಲದಲ್ಲಿ ಒಂದು ರೀತಿಯ ಸೌಹಾರ್ದದ ವಾತಾವರಣ ಇತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. ಅದರಿಂದಾಗಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯವರು ದೀಪಾವಳಿ ಹಬ್ಬವನ್ನು ಆಚರಿಸಲು ಮುಂದೆ ಬಂದಿದ್ದಾರೆ. ಇದರ ಕಾರ್ಯಾಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಅವರಿಂದಾಗಿ ಈ ದೀಪಾವಳಿ ಹಬ್ಬ ಈಗ ನಮ್ಮ ಹಬ್ಬಕ್ಕ ಉತ್ಸವದ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ. ದೀಪಾವಳಿ ಹಬ್ಬ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮನು 14 ವರ್ಷ ವನವಾಸವನ್ನು ಕೈಗೊಂಡು ಅದನ್ನು ಮುಗಿಸಿ ಮರಳಿ ಅಯೋಧ್ಯೆಗೆ ಸೀತೆ, ರಾಮ ಮತ್ತು ಲಕ್ಷ್ಮಣನ ಜೊತೆಗೆ ಅಯೋಧ್ಯೆಗೆ ಆಗಮಿಸಿದಾಗ ಆ ಊರಿನ ಜನರೆಲ್ಲ, ಅಂದರೆ ಅಯೋಧ್ಯೆಯ ಪ್ರಜೆಗಳು ಸಾಲಾಗಿ ದೀಪವನ್ನು ಹಚ್ಚಿ ಅವರನ್ನು ಸ್ವಾಗತಿಸ್ತಾರಂತೆ. ಆಗ ಅಂದಿನಿಂದ ಈ ದೀಪಾವಳಿ ಹಬ್ಬ ಪ್ರಾರಂಭವಾಯಿತು ಎನ್ನುತ್ತಾರೆ. ಇನ್ನು ಈ ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ವಿಶೇಷ ಅರ್ಥ ಇದೆ. ನೀವು ಹಳ್ಳಿಯಲ್ಲಿ ಹೋದಾಗ ಅವರಲ್ಲಿ ಒಂದು ಮಾತಿದೆ, ಪರ್ಬ ಅಂತ. ಪರ್ಬ ಅಂದರೆ ಹಬ್ಬ. ಆದರೆ ಅವರು ಹೇಳುವ ಪರ್ಬ ಅಂತ ಹೇಳಿದರೆ ದೀಪಾವಳಿ. ದೀಪಾವಳಿಗೆ ಮಾತ್ರ ಪರ್ಬ ಅಂತ ಹೇಳ್ತಾರೆ. ಆದ್ದರಿಂದ ದೀಪಾವಳಿಗೆ ಇನ್ನೊಂದು ರೀತಿಯ ಅರ್ಥ ಇದೆ. ಎಲ್ಲ ಹಬ್ಬಗಳಲ್ಲೂ ಅದು ಬಹಳ ಮುಖ್ಯವಾದ ಹಬ್ಬ ದೀಪಾವಳಿ, ಅದಕ್ಕೆ ಪರ್ಬ ಅಂತ ಅವರು ಹೇಳ್ತಾರೆ. ಬೇರೆ ಹಬ್ಬವನ್ನು ಪರ್ಬ ಅಂತ ಹೇಳುವುದಿಲ್ಲ, ದೀಪಾವಳಿಯನ್ನು ಮಾತ್ರ ಪರ್ಬ ಅಂತ ಹೇಳ್ತಾರೆ. ಇನ್ನು ಈ ದೀಪಾವಳಿ ಹಬ್ಬ ಭಾರತೀಯರು ಮಾತ್ರ ಆಚರಿಸುವುದಂತ ನೀವು ಕೇಳಿರ್ಬೋದು. ಒಂದು ನಾನು ತಿಳಿದ ಪ್ರಕಾರ, ಒಂದು ಮೂಲದ ಪ್ರಕಾರ, ನಮ್ಮ ಜಗತ್ತಿನ 10 ರಾಷ್ಟ್ರಗಳಲ್ಲಿ ಅಮೇರಿಕಾ, ಫಿನ್ಲ್ಯಾಂಡ್, ಫಿಜಿ, ಮಲೇಷ್ಯಾ, ಸಿಂಗಾಪುರ, ಶ್ರೀಲಂಕಾ, ಮಲೇಷ್ಯಾ ಮೊದಲಾದ 10 ರಾಷ್ಟ್ರಗಳಲ್ಲಿ
ದೀಪಾವಳಿ ಹಬ್ಬಕ್ಕೆ ರಾಷ್ಟ್ರೀಯ ರಜಾದಿನವನ್ನು ಘೋಷಿಸಿರುತ್ತಾರೆ. ಒಂದು ಭಾರತೀಯ ಮೂಲದ ಹಬ್ಬಕ್ಕೆ ವಿದೇಶದಲ್ಲೂ ಕೂಡ ಒಂದು ರಾಷ್ಟ್ರೀಯ ರಜಾದಿನವನ್ನು ಘೋಷಣೆ ಮಾಡಿರ್ತಾರೆ. ಅಂತ ಹಬ್ಬ ಇದು ದೀಪಾವಳಿ. ನೀವು 2009ರಲ್ಲಿ ಆವಾಗ ಅಮೆರಿಕದ ಅಧ್ಯಕ್ಷ ಆಗಿದ್ದ ಬರಾಕ್ ಒಬಾಮಾ ಅವರು ತಮ್ಮ ನಿವಾಸವಾದ ವಾಷಿಂಗ್ಟನ್ನ ಶ್ವೇತಭವನದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರಂತೆ. ಅದು ಬಹಳ ಸುದ್ದಿಯಾಗಿತ್ತು ಅವಾಗ. ಒಂದು ದೇಶದ ಅಧ್ಯಕ್ಷನೇ ದೀಪಾವಳಿ ಹಬ್ಬವನ್ನು ಆ ಶ್ವೇತಭವನದಲ್ಲಿ ಆಚರಿಸಿದ್ದು. ಇದು 2009ರಲ್ಲಿ ನಡೆಯಿತು. ಹಾಗೆ ಈ ದೀಪಾವಳಿ ಹಬ್ಬ ನಮ್ಮ ಹಳ್ಳಿಯ ಜನರಿಗೆ ಅಲ್ಲದೆ ನಾಗರಿಕ ಸಮಾಜದವರಿಗೂ ಕೂಡ ಬಹಳ ಇಷ್ಟವಾದ್ದು. ಯಾಕೆಂತೇಳಿ ಒಂದು ದೀಪ ಬೆಳಗುವುದು ಒಂದು ಒಳ್ಳೆಯ ಏನು ಅಭ್ಯಾಸ. ಕತ್ತಲನ್ನು ಓಡಿಸಬೇಕಿದ್ರೆ ದೀಪ ಬೆಳಗಬೇಕು. ದೀಪ ಬೆಳಗುವುದು ಎಲ್ಲರೂ ಬೆಳಗ್ತಾರೆ. ಕೆಲವರು ಎಣ್ಣೆ ಹಚ್ಚಿ ದೀಪವನ್ನು ಬೆಳಗ್ತಾರೆ. ಇನ್ನು ಕೆಲವರು ಲೈಟ್ ಆನ್ ಮಾಡ್ತಾರೆ, ಅದು ಸಹ ದೀಪವೇ. ನಮ್ಮ ತುಳುನಾಡಿನಲ್ಲಿ ಈ ದೀಪಾವಳಿ ಹಬ್ಬ ತುಳುವರು ಬಹಳ ವಿಜೃಂಭಣೆಯಿಂದ ಇದನ್ನು ಆಚರಿಸ್ತಾರೆ. ಬಲೀಂದ್ರ ಪೂಜೆ ಅಂತ ಕೃಷಿ ಪ್ರಧಾನವಾದಂಥ ನಮ್ಮ ತುಳುನಾಡಿನಲ್ಲಿ ಬಲೀಂದ್ರ ಪೂಜೆಯನ್ನು ಮಾಡ್ತಾರೆ. ಬಲೀಂದ್ರ ಪೂಜೆ ಮಾಡುವುದನ್ನು ನಿಮಗೆಲ್ಲ ಗೊತ್ತಿದೆ. ನಾನು ಹೆಚ್ಚಾಗಿ ಅದನ್ನು ವಿವರಿಸುವುದಿಲ್ಲ, ಸಮಯದ ಅಭಾವ ಇದೆ. ಹಾಗೆ ಈ ತುಳುನಾಡಿನ ಜನರು ಈ ದೀಪಾವಳಿಯ ಸಂದರ್ಭದಲ್ಲಿ ಎಣ್ಣೆ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ತೈಲಾಭ್ಯಂಗನ ಅಂತ ಹೇಳ್ತಾರೆ. ಅದು ಇವತ್ತು ಬೆಳಿಗ್ಗೆ ಎಲ್ಲರ ಮನೆಯಲ್ಲಿ ನಡೆದಿದೆ ತೈಲಾಭ್ಯಂಗನ. ತೈಲಾಭ್ಯಂಗನ ಅಂತ ಹೇಳಿದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು. ಯಾಕೆ ತೈಲವನ್ನು ಹಚ್ಚಿ ಸ್ನಾನ ಮಾಡಬೇಕು ಎನ್ನುವುದರ ಬಗ್ಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಅರ್ಥ ಇದೆ. ಆ ದಿವಸ ಸ್ನಾನ ಮಾಡುವಂತಹ ನೀರಿನಲ್ಲಿ ಗಂಗೆಯು ಇರ್ತಾಳಂತೆ, ತೈಲದಲ್ಲಿ ಧನಲಕ್ಷ್ಮಿ ಇರ್ತಾಳಂತೆ. ಆದ್ದರಿಂದ ಧನಲಕ್ಷ್ಮಿ ಮತ್ತು ಗಂಗೆ ಇರುವುದರಿಂದ ನಮ್ಮ ಸರ್ವ ಪಾಪಗಳನ್ನು ಅದು ನಿವಾರಿಸ್ತದೆ ಎಂಬುದಾಗಿ ಒಂದು ಪ್ರತೀತಿ ಇದೆ. ಆದ್ದರಿಂದ ಈ ದೀಪಾವಳಿ ಹಬ್ಬ ನಮ್ಮೆಲ್ಲರಿಗೂ ಬಹಳ ಒಂದು ಅತ್ಯಂತ ಪ್ರೀತಿಯ ಹಬ್ಬ. ಬೇರೆ ಯಾವ ಹಬ್ಬವು ಜಾಗತಿಕವಾಗಿ ಅದು ಇಷ್ಟು ವಿಸ್ತಾರವಾಗಿ ನಡೆಯಲಿಲ್ಲ. ಇಂಥ ದೀಪಾವಳಿ ಹಬ್ಬವನ್ನು ನಾವಿಲ್ಲಿ ಆಚರಿಸ್ತೇವೆ. ದೀಪಾವಳಿ ಹಬ್ಬದ ಜೊತೆಗೆ ಮಕ್ಕಳ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತಾ ಇದ್ದೇವೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ತಮ್ಮ ಹುಟ್ಟಿದ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಿದರು. ಎಲ್ಲರಿಗೂ ಗೊತ್ತಿದೆ ಅದು. ಈ ಮಕ್ಕಳ ದಿನದಲ್ಲಿ ನಾವು ಏನು ಮಾಡಬಹುದು ಎಂಬುದಾಗಿ ನಾವು ಯೋಚಿಸಿದಾಗ ಹಬ್ಬಕ್ಕ ಸಮಿತಿಯವರು ನಾವು ಹಬ್ಬಕ್ಕ ಉತ್ಸವದ ಸಮಯದಲ್ಲಿ ನಾವು ಅನೇಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಅನೇಕ ಮಕ್ಕಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾದ ತಮ್ಮ ಸಾಮರ್ಥ್ಯವನ್ನು ತೋರಿಸಿದವರಿದ್ದಾರೆ. ಅಂಥ ಕೆಲವು ಮಕ್ಕಳನ್ನು ನಾವು ಈ ದಿವಸ ಹಬ್ಬಕ್ಕ ಉತ್ಸವ ಸಮಿತಿಯವರು ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಮಕ್ಕಳ ದಿನಾಚರಣೆಯ ದಿವಸ ಈ ಮಕ್ಕಳನ್ನು ನಾವು ಸನ್ಮಾನ ಮಾಡುವುದರಿಂದ ಅಥವಾ ಅವರನ್ನು ಗೌರವಿಸುವುದರಿಂದ ಅವರಲ್ಲಿರುವಂತಹ ಪ್ರತಿಭೆ ಇನ್ನಷ್ಟು ವಿಕಸನವಾಗ್ತದೆ ಎಂಬುದಾಗಿ ನಾವು ತಿಳಿದಿದ್ದೇವೆ. ಎಷ್ಟು ಹೇಳಿ ನನ್ನ ಈ ಎರಡು ಮಾತನ್ನು ನಿಲ್ಲಿಸ್ತೇನೆ. ಅವರಿಗೆ ವಂದನೆಗಳು. ಇದೀಗ ಸನ್ಮಾನ ಕಾರ್ಯಕ್ರಮ, ಪ್ರತಿಭಾವಂತ ಮಕ್ಕಳನ್ನು ಗೌರವಿಸುವಂತಹ ಕಾರ್ಯಕ್ರಮ. ಮಕ್ಕಳ ದಿನಾಚರಣೆ ಸಮಯದಲ್ಲಿ ಮಕ್ಕಳ ಪ್ರತಿಭೆಯನ್ನು ಗೌರವಿಸುವ ಮೂಲಕ
ಆ ಮಕ್ಕಳ ಭವಿಷ್ಯಕ್ಕೆ ಒಂದು ಮೆಟ್ಟಿಲನ್ನು ಜೋಡಿಸುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲಿಗೆ ಕುಮಾರಿ ಪ್ರಕೃತಿ ಡಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಕೃತಿಯ ಕುರಿತಾಗಿ ಶಶಿಕಾಂತಿಯವರು ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಪ್ರಕೃತಿ ಡಿ ಇವರ ಕಿರು ಪರಿಚಯ. ಇವರು ಪ್ರಸ್ತುತ ತೊಕೊಟ್ಟಿನಲ್ಲಿ ದಂತವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೃಷ್ಣ ಪ್ರಸಾದ್ ಹಾಗೂ ಡಾಕ್ಟರ್ ಅನುಪಮ ಪ್ರಸಾದ್ ದಂಪತಿಗಳ ಸುಪುತ್ರಿ. ವಿಶ್ವಮಂಗಳ ಪ್ರೌಢಶಾಲೆ ಕೋಣಜೆಯ ವಿದ್ಯಾರ್ಥಿನಿ. ಈಗ 2019-20 ಸಾಲಿನ SSLC ಪರೀಕ್ಷೆಯಲ್ಲಿ 625ರಲ್ಲಿ 622 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈಕೆಯು ಕಳೆದ ಹಲವಾರು ವರ್ಷಗಳಿಂದ ತೊಕೊಟ್ಟು ಮುದ್ದು ಕೃಷ್ಣ ಸೇವಾ ಸಮಿತಿಯವರು ನಡೆಸಿದ ಭಾಷಣ ಸ್ಪರ್ಧೆಗಳಲ್ಲೂ ಬಹುಮಾನ ಪಡೆದಿರುತ್ತಾರೆ. ಈಕೆ ಕಲಿಕೆಯಲ್ಲಿ ಮಾತ್ರವಲ್ಲದೆ ಸಂಗೀತ, ಭಾಷಣ, ಚಿತ್ರಕಲೆಯಲ್ಲೂ ಅಭಿರುಚಿ ಹೊಂದಿದ್ದು ಥ್ರೋಬಾಲ್, ವಾಲಿಬಾಲ್ ಮುಂತಾದ ಕ್ರೀಡಾ ಚಟುವಟಿಕೆಗಳಲ್ಲೂ ಭಾಗವಹಿಸಿರುತ್ತಾರೆ. ಈ ಮಗುವಿನ ಭವಿಷ್ಯ ಉಜ್ವಲವಾಗಲಿ ಎಂದು ವೀರರಾಣಿ ಅಬ್ಬಕ್ಕ ಸಮಿತಿ ಹಾರೈಸುತ್ತದೆ. ಕುಮಾರಿ ಪ್ರಕೃತಿಯನ್ನು ಸನ್ಮಾನಿಸ್ತಾ ಇದ್ದಾರೆ. ಉಳ್ಳಾಲ ನಗರಸಭೆಯ ಕಲಿಕೆಯಲ್ಲಿ ಉಳ್ಳಾಲ ವಲಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿದಂತಹ ಕುಮಾರಿ ಪ್ರಕೃತಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ನಿಮ್ಮಿಂದಾಗಿ ಶ್ರೀಮತಿ ಲತಾ ಶ್ರೀಧರ್ ಅವರು ಪರಿಚಯವನ್ನು ಮಾಡಿಕೊಡಬೇಕಾಗಿ. ಕುಮಾರಿ ಧನ್ಯಶ್ರೀ ಇವರು ಪ್ರಸ್ತುತ ವಿಕಾಸ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರುತ್ತಾರೆ. ಇವರು ಶ್ರೀಮತಿ ಸುರೇಖಾ ಮತ್ತು ಧನಂಜಯ ಇವರ ಸುಪುತ್ರಿಯಾಗಿರುತ್ತಾರೆ. ಇವರು ತಮ್ಮನ್ನು ಕಬಡ್ಡಿ ಎಂಬ ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಗೈದಿರುತ್ತಾರೆ. ಈಕೆಯು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸ್ಟೆಲ್ಲಾ ಮಾರಿಸ್ ಶಾಲೆಯಲ್ಲಿ ಪೂರೈಸಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಭಗವತಿಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೆರವೇರಿಸಿರುತ್ತಾರೆ. ಪ್ರಾಥಮಿಕ ಹಂತದಲ್ಲಿ ಈಕೆಗೆ ಜ್ಯೋತಿ ಟೀಚರ್ ಮತ್ತು ಅವರ ತಂಡದಿಂದ ಉತ್ತಮ ಪ್ರೋತ್ಸಾಹ ಹಾಗೂ ಹೈಸ್ಕೂಲಲ್ಲಿ ಶಿವಪ್ರಸಾದ್ ಇವರಿಂದ ಉತ್ತಮ ಪ್ರೋತ್ಸಾಹ ದೊರಕಿ ಈಕೆಯು ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಗೈದಿರುತ್ತಾರೆ. ತಮ್ಮ ಶೈಕ್ಷಣಿಕ ಹಂತದಲ್ಲಿ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಮಿಂಚಿರುವ ಸಾಧನೆ ಈಕೆಯದಾಗಿದೆ. ಇವರು ತಮ್ಮ ತಂಡದ ನಾಯಕಿಯಾಗಿ ಕಬಡ್ಡಿಯಲ್ಲಿ ಹಲವಾರು ಸಾಧನೆಯನ್ನು ಮಾಡಿರುತ್ತಾರೆ. ಈಕೆ ಧಾರವಾಡದಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿ ಉತ್ತಮ ದಾಳಿಗಾರ್ತಿ ಎಂಬ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. 2018-19 ಸಾಲಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಕೂಟದಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅಲ್ಲದೆ ಈಕೆ ತಮ್ಮ ಕಬಡ್ಡಿ ಕ್ರೀಡೆಯಲ್ಲಿ ಉತ್ತಮ ಸವ್ಯಸಾಚಿ ಮತ್ತು ಉತ್ತಮ ಹಿಡಿತಗಾರ್ತಿ ಎಂಬ ಹೆಬ್ಬಳಿಕೆಯನ್ನು ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅಲ್ಲದೆ ಈಕೆ ತಮ್ಮ ವಿದ್ಯಾಭ್ಯಾಸದಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ SSLCಯಲ್ಲಿ 88% ಅಂಕದೊಂದಿಗೆ ತೇರ್ಗಡೆಯಾಗಿರುತ್ತಾರೆ. ಈಕೆಯ ಸಾಧನೆ
ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಎಂದು ಹಾರೈಸುತ್ತಾ, ದೇವರು ಇವರಿಗೆ ಉತ್ತಮ ಆರೋಗ್ಯವನ್ನು ಕೊಡಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ವಿಕಾಸ್ ಕಾಲೇಜಿನಲ್ಲಿ ಬಹುಶಃ ಆಕಾಶ್ ಶೆಟ್ಟಿ ಅವರ ಮಾರ್ಗದರ್ಶನ ಕಬಡ್ಡಿಗೆ ಸಿಕ್ಕಿರಬೇಕು ಅಂತ ಕಾಣುತ್ತದೆ. ಕ್ರೀಡೆಯಾಗಿ ಪ್ರಕಾಶಿಸ್ತಾ ಇದೆ. ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡೆಯಲ್ಲಿ ಭವಿಷ್ಯವನ್ನ ಕಾಣ್ತಾ ಇರುವಂತಹ ಧನ್ಯಶ್ರೀ ಮುಂದೆ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿ ಉಳ್ಳಾಲ ವಲಯದ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಮೆರೆಯಲಿ. ಕುಮಾರಿ ಧನ್ಯಶ್ರೀ. ನಿಮ್ಮ ಕ್ರೀಡಾ ಕನಸುಗಳು ನನಸಾಗಲಿ. ಮಯೂರಿ ಉಳ್ಳಾಲ್ ಸಾಧನೆಯ ಚಿಲುಮೆಯಂತಿರುವ ಬಾಲ ಪ್ರತಿಭೆ ಮಯೂರಿ ಉಳ್ಳಾಲ್. ನಿತ್ಯ ಶಿಕ್ಷಕಿ ಸುನೀತಾ ಜಯಂತ್ ಮತ್ತು ನಮ್ಮ ಕುಡ್ಲ ಚಾನಲ್ ಜಯಂತ್ ಉಳ್ಳಾಲ್ ಅವರ ಸುಪುತ್ರಿ. 2010ರಲ್ಲಿ ಕರ್ನಾಟಕ ಸರ್ಕಾರವು ನೀಡಿದ ಅಸಾಧಾರಣ ಬಾಲ ಪ್ರತಿಭೆ ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದಾರೆ. ಇಸ್ಕಾನ್ ಹಾಗೂ JCI ಏರ್ಪಡಿಸಿದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿರುವ ಈ ಬಾಲ ಕಲಾವಿದೆ ಹುಬ್ಬಳ್ಳಿ ಗಂಗೂಬಾಯಿ ಹಾನಗಲ್ ಸಂಸ್ಥೆಯವರು ಏರ್ಪಡಿಸಿದ್ದ ನೃತ್ಯ ಸ್ಪರ್ಧೆಯಲ್ಲಿ ವಿಶೇಷ ನೃತ್ಯಪಟು ಬಿರುದನ್ನು ಪಡೆದಿರುತ್ತಾರೆ. ಚೆನ್ನೈ ಚಿದಂಬರ ದೇವಸ್ಥಾನದಲ್ಲಿ ನೃತ್ಯ ಸಮರ್ಪಣೆ ಮಾಡಿರುವ ಮಯೂರಿ ಉಳ್ಳಾಲ್ ನಾರ್ತನ್ ಎಮಿರೇಟ್ಸ್ ದುಬೈಯಲ್ಲಿ ನಡೆದ ನೃತ್ಯ ಕಾರ್ಯಕ್ರಮದಲ್ಲಿ ಜನ ಮೆಚ್ಚುಗೆ ಗಳಿಸಿದ್ದಾರೆ. ಶ್ರೀಕೃಷ್ಣ ಸಮರ್ಪಣಾ ಮಹೋತ್ಸವ ವೇದಿಕೆಯ ತೊಕ್ಕೊಟ್ಟು ಸತತವಾಗಿ 15 ವರ್ಷದ ಪ್ರಥಮ ಬಹುಮಾನವನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಇವರು ಪ್ರಶಸ್ತಿ ಹಾಗೂ ಸನ್ಮಾನಗಳು ಸಾಂಸ್ಕೃತಿಕ ಕ್ಷೇತ್ರದ ಅಪೂರ್ವ ಸಾಧನೆಗಾಗಿ ತಮ್ಮ ಎಳೆಯ ಪ್ರಾಯದಲ್ಲಿ ಮಯೂರ್ ಉಳ್ಳಾಲ್ ಗಳಿಸಿದ ಪ್ರಶಸ್ತಿ ಗೌರವಗಳು ಹಲವು. ಕರ್ನಾಟಕ ಸರ್ಕಾರವು ನೀಡಿದ ಅಸಾಧಾರಣ ಬಾಲ ಪ್ರತಿಭೆ ಕೃಷ್ಣಾನುಗ್ರಹ ಪ್ರಶಸ್ತಿ, ನಾಟ್ಯಕಲಾ ಪ್ರಶಸ್ತಿ, ತುಳಸಿ ಕಲಾ ಪ್ರಶಸ್ತಿ, ನಮ್ಮ ಕುಡ್ಲ ಬಾಲ ಪ್ರತಿಭೆ ಬಿರುದು, ಜನ ಮೆಚ್ಚಿದ ಮಗು ಪ್ರಶಸ್ತಿ, ನಾಟ್ಯ ಕುವರಿ ಪ್ರಶಸ್ತಿ, ಸನ್ಮಾನ ಮತ್ತು ಗೌರವ. ಜೈ ವೀರಮಾರುತಿ ವ್ಯಾಯಾಮ ಶಾಲೆಯಲ್ಲಿ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಸಾಹಿತಿ ಅಮೃತ ಸೋಮೇಶ್ವರ್ ಸನ್ಮಾನ. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ 2010ರಲ್ಲಿ ಸನ್ಮಾನ ಗೌರವ. ನಮ್ಮ ಕುಡ್ಲದ ಗೋಡುದೀಪ ಸ್ಪರ್ಧೆಯಲ್ಲಿ ಜನಾರ್ದನ್ ಪೂಜಾರಿ ಇವರಿಂದ ಸನ್ಮಾನ ಗೌರವ. ಹಿಂದೂ ಯುವ ಸೇನೆ ಮಂಗಳೂರು ಇವರಿಂದ ಸನ್ಮಾನ ಗೌರವ. ಬೆಲ್ಲಾಜಿ ಯುವಕ ಸಂಘದಲ್ಲಿ ನಳಿನ್ ಕುಮಾರ್ ಕಟೀಲ್ ಇವರಿಂದ ಸನ್ಮಾನ ಗೌರವ. ಹಲವು ಉಳ್ಳಾಲ ಉಲ್ಲಾಲ್ತಿ ಧರ್ಮನಗರ ಅರಸರ ಕ್ಷೇತ್ರದಲ್ಲಿ ಸನ್ಮಾನ. ಕದ್ರಿ ಮಂಜುನಾಥ ಫ್ರೆಂಡ್ ಸರ್ಕಲ್ ಇವರಿಂದ ಸನ್ಮಾನ. ಅತ್ತಾವರ ಗಾಣಿಗ ಸಂಘದಿಂದ ಸನ್ಮಾನ. SV ಫ್ರೆಂಡ್ಸ್ ಅತ್ತಾವರದಲ್ಲಿ ಚಲನಚಿತ್ರ ನಟ ವಿಜಯ ರಾಘವೇಂದ್ರ ಇವರಿಂದ ಕೂಡ ಸನ್ಮಾನವನ್ನು ಗೌರವಿಸಿದ್ದಾರೆ. ಬಿಲ್ಲವಾಸ್ ದುಬೈ ಇವರಿಂದ ಗೌರವ. ವಿದ್ಯಾ ಸರಸ್ವತಿ ಮಂದಿರ ಕೊಟ್ಟಾರದಲ್ಲಿ ಕಟೀಲು ಅಶ್ರಣ್ಣನವರಿಂದ ಕೂಡ ಸನ್ಮಾನ ಗೌರವವನ್ನು ಪ್ರಶಸ್ತಿಸಿದ್ದಾರೆ. ದುಬೈ ಇಂಡಿಯನ್ ಫೆಸ್ಟಿವಲ್ 2019 ನೃತ್ಯ ಕಾರ್ಯಕ್ರಮದಲ್ಲಿ 2019ರಲ್ಲಿ ಮಲೇಷಿಯಾದ ಮುರುಗನ್ ಟೆಂಪಲ್ನಲ್ಲಿ ಕೂಡ ನೃತ್ಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. 2017ರಲ್ಲಿ ಒಡಿಶಾದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ಹೀಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವವನ್ನು ಪಡೆದಿರುತ್ತಾರೆ. ಈಗಾಗಲೇ ಅಪಾರ ಪ್ರತಿಭೆಯನ್ನು ನೃತ್ಯದಲ್ಲಿ ಹೊಂದಿದ್ದು ಮಯೂರಿಯ ಕೊರಳ ತುಂಬ ಸನ್ಮಾನ ಗೌರವಗಳ ಮಾಲೆಯೇ ಇದೆ, ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ಅದರೊಂದಿಗೆ ಮತ್ತೊಂದು ಸನ್ಮಾನ ಉಳ್ಳಾಲ ವೀರ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಬಹುಮುಖ ಪ್ರತಿಭೆಯ ಮಯೂರಿ ಉಳ್ಳಾಲ್ ಪ್ರಮುಖವಾಗಿ ನೃತ್ಯ ಕ್ಷೇತ್ರದ ಸಾಧನೆಗಾಗಿ ವೀರ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಈ ಸಂದರ್ಭದಲ್ಲಿ ಗೌರವಿಸುತ್ತಿದೆ.
ಬಹುಮುಖ ಪ್ರತಿಭೆ ಕುಮಾರಿ ಶೈಲಶ್ರೀ ಬಿ ಐತಾಳ್. ಕೊಲ್ಲೆ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಶ್ರೀಯುತ ಭಾಸ್ಕರ ಐತಾಳ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸೌಮ್ಯ ಬಿ ಐತಾಳ್ ರವರ ಮಗಳಾದ ಕುಮಾರಿ ಶೈಲಶ್ರೀ. ಈಕೆ ಮಂಗಳೂರಿನ ಹೆಸರಾಂತ ಸಂಸ್ಥೆಯಾದ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಅಲೈಡ್ ಆರ್ಟ್ಸ್ ವತಿಯಿಂದ ಕರಾಟೆ ಶಿಕ್ಷಕರಾದ ಶ್ರೀ ಹರೀಶ್ ಹೋಳಿಯವರ ನೇತೃತ್ವದಲ್ಲಿ ಕರಾಟೆ ತರಬೇತಿ. 2013ರಲ್ಲಿ ಗುಜರಾತಿನ ಜೈನ ಶ್ವೇತಾಂಬರ ಭವನದಲ್ಲಿ ಜರುಗಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧಾಕೂಟದ ಕುಮ್ಮಿಟೆ ವಿಭಾಗದಲ್ಲಿ ಬೆಳ್ಳಿ ಪದಕ. 2014ರಲ್ಲಿ ನಿರಂತರವಾಗಿ ಮಂಗಳೂರಿನ ಯು ಶ್ರೀನಿವಾಸ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಜರುಗಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧಾಕೂಟದಲ್ಲಿ ಕಟ ಹಾಗೂ ಕುಮ್ಮಟೆ ವಿಭಾಗದಲ್ಲಿ 2 ಬೆಳ್ಳಿ ಪದಕಗಳು. ಹಾಗೆಯೇ ಆಲ್ ಇಂಡಿಯನ್ ಬುಡೋಕಾನ್ ಕರಾಟೆ ಸಂಸ್ಥೆಯವರು ಶ್ರೀನಿವಾಸ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧಾಕೂಟದ ಕುಮಿಟಿ ವಿಭಾಗದ ಚಿನ್ನದ ಪದಕ. 2014ರಲ್ಲಿ ಆಲ್ ಕಾಲೇಜ್ ಸ್ಟೂಡೆಂಟ್ ಆಫ್ ಅಸೋಸಿಯೇಷನ್ ಸಂಸ್ಥೆಯವರು ಏರ್ಪಡಿಸಿದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧಾಕೂಟದ ಕಟಾ ವಿಭಾಗದಲ್ಲಿ ಬೆಳ್ಳಿ ಪದಕ. 2017ರಂದು ಬುಡೋಕಾನ್ ಕರಾಟೆ ಸಂಸ್ಥೆಯವರು ಬೆಂಗಳೂರಿನ ಗೋರಮಗಲ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧಾಕೂಟದ ವಿಭಾಗದಲ್ಲಿ ಚಿನ್ನದ ಪದಕ. 2015ರಲ್ಲಿ ಕರಾಟೆ ಅಂಡ್ ಅಲೈಡ್ ಆರ್ಟ್ಸ್ ಸಂಸ್ಥೆಯವರು ಹಳೆಯಂಗಡಿ ಶ್ರೀ ರಾಮಾನುಗ್ರಹ ಸಭಾಂಗಣದಲ್ಲಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧಾಕೂಟದ ಕಲಾ ವಿಭಾಗದಲ್ಲಿ ಬೆಳ್ಳಿ ಪದಕ ಹಾಗೂ ಕುಮ್ಮಾಟ ವಿಭಾಗದಲ್ಲಿ ಕಂಚಿನ ಪದಕ. 2016ರಲ್ಲಿ ದಕ್ಷಿಣ ಕನ್ನಡದ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಸಂಸ್ಥೆಯವರು ಪುತ್ತೂರಿನ ಸುಭದ್ರಾ ಸಭಾಮಂದಿರದಲ್ಲಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧಾಕೂಟದ ಕಟ ಹಾಗೂ ಕುಮಟಿ ವಿಭಾಗದಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕ. 2017ರಲ್ಲಿ ಆಲ್ ಸ್ಕೂಲ್ ಕಾಲೇಜ್ ಅಸೋಸಿಯೇಷನ್ ಅವರು ಮಂಗಳೂರಿನ ಶ್ರೀನಿವಾಸ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಅಂತಾರಾಜ್ಯ ಕಾಲೇಜ್ ಶಾಲಾ ರಾಜ್ಯ ಮಟ್ಟದಲ್ಲಿ ಚಿನ್ನ ಪದಕ. 2018ರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಅಲೈಡ್ ಆರ್ಟ್ಸ್ನವರು ಕುದ್ರೋಳಿ ಗೋಕರ್ಣ ಸಭಾಂಗಣದಲ್ಲಿ ಏರ್ಪಡಿಸಿದ ರಾಜ್ಯ ಮಟ್ಟದ ಸ್ಪರ್ಧಾಕೂಟದಲ್ಲಿ ಕುಮಟಿ ವಿಭಾಗದಲ್ಲಿ ಕಂಚಿನ ಪದಕ. ಹೀಗೆ 2012ರಿಂದ 2020ರವರೆಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಂಚಿನ ಪದಕ, ಬೆಳ್ಳಿ ಪದಕ ಹಾಗೂ ಚಿನ್ನದ ಪದಕಗಳನ್ನು ಪಡೆದಂತಹ ಪ್ರತಿಭಾನ್ವಿತೆ. ಅಷ್ಟು ಮಾತ್ರವಲ್ಲದೆ ಸಂಗೀತ, ನೃತ್ಯ, ಏಕಪಾತ್ರಾಭಿನಯ, ಭಾಷಣ, ಯಕ್ಷಗಾನ ಇವುಗಳಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಬಹುಮಾನ ಪಡೆದಂತಹ ಬಹುಮುಖ ಪ್ರತಿಭೆ. ಇವಳ ಭವಿಷ್ಯ ಉಜ್ವಲವಾಗಲಿ ಎಂದು ನಾನು ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಮಾರಿ ಬಹುಮುಖ ಪ್ರತಿಭೆಯ ಶೈಲಶ್ರೀ ಐತಾಳ್. ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿ ಶ್ರೀ ರಾಜಾ ಹಾಗೂ ಶ್ರೀಮತಿ ಶಿಬಾನಿ ರಾಜಾ ಇವರ ಹೆಮ್ಮೆಯ ಸುಪುತ್ರಿ. 12 ವರ್ಷ ಪ್ರಾಯದ 7ನೇ ತರಗತಿ ನ್ಯೂ ಹರೈಸನ್ ಪಬ್ಲಿಕ್ ಶಾಲೆಯಲ್ಲಿ ಕಲಿಯುತ್ತಿರುವ ಇವರದು ಬಹುಮುಖ ಪ್ರತಿಭೆ. ಇವರ ಹುಟ್ಟೂರು ಉಳ್ಳಾಲ. ಸಂಗೀತ್ ಗುರುಗೃಹ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ ಬೆಂಗಳೂರು. ಇವರು ಮೇ 2020ರಲ್ಲಿ ನಡೆಸಿದ ರಾಷ್ಟ್ರಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಪೀಪಲ್ಸ್ ಆರ್ಟ್ ಫೌಂಡೇಶನ್ ಮುಂಬೈ. ಇವರು 2018ರಲ್ಲಿ ನಡೆಸಿದ ರಾಷ್ಟ್ರಮಟ್ಟದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ವಿಜೇತೆ ಹಾಗೂ ಇಂಡಿಯಾಸ್ ಮಾಸ್ಟರ್ ಆರ್ಟಿಸ್ಟ್ ಜೂನಿಯರ್ 2018 ಪ್ರಶಸ್ತಿ ವಿಜೇತೆ. 2019ನೇ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಪ್ಪುಪಟ್ಟಿ ಪರೀಕ್ಷೆಯಲ್ಲಿ ಕಪ್ಪುಪಟ್ಟಿ 1ನೇ ಪದವಿ ಗಳಿಸಿದ್ದಾರೆ. ಇವುಗಳಲ್ಲದೆ ಹಲವಾರು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇವರ ಸಾಧನೆಗಳನ್ನು ಗುರುತಿಸಿ ಉಳ್ಳಾಲದ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್, ವಜ್ರ ಮಹೋತ್ಸವ ಸಮಿತಿ ಹಾಗೂ ಉಳ್ಳಾಲ ಮೊಗವೀರ ಸಂಘ ಇವರನ್ನು ಗೌರವಾಧನಗಳೊಂದಿಗೆ ಸನ್ಮಾನಿಸಿದೆ. ಚೆಸ್, ಸೈಕಲ್ ರೈಡಿಂಗ್, ಈಜು ಇವರ ಇತರ ಹವ್ಯಾಸಗಳು. ಇನ್ನಷ್ಟು ಮಗದಷ್ಟು ಪ್ರಶಸ್ತಿಗೆ ಸಿಂಧೂರ ಇವರು ಭಾಜನರಾಗಲಿ ಎಂದು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಹಾರೈಸುತ್ತದೆ. ಕುಮಾರಿ ಸಿಂಧೂರ
ಚಿತ್ರಕಲೆ, ನೃತ್ಯ, ಕರಾಟೆ, ಕಲಿಕೆ, ಬಹುಮುಖ ಪ್ರತಿಭೆಯ ಕುಮಾರಿ ಸಿಂಧೂರಾರ್, ಉಳ್ಳಾಲದ ಮತ್ತೊಂದು ಪ್ರತಿಭೆ. ನಾವು ಇವತ್ತು ಧನ್ಯರಾಗಿದ್ದೇವೆ. ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರು. ನಮ್ಮ ವೇದಿಕೆಯಲ್ಲಿ ಕಳೆದ 15 ದಿವಸ ಮೊದಲು ನಮ್ಮ ಉಳ್ಳಾಲ ನಗರಸಭೆಗೆ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾದ ಉಪಾಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ವೀರಣ್ಣ ಹಬ್ಬಕ್ಕೋತ್ಸವ ಅವ್ರನ್ನ ಗುರುತಿಸಿಕೊಂಡು ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಾವು ಇಟ್ಟುಕೊಳ್ಳಿಲ್ಲ. ಆದರೂ ಅವ್ರು ಬಂದಿದ್ದಾರೆ. ಅವರ ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಆಗ್ತದೆ. ಯಾಕಂದರೆ ಅವ್ರು ಒಪ್ತಾರೋ ಇಲ್ವೋ ಅಂತೇಳಿ ಗೊತ್ತಿಲ್ಲ, ಅವರ ಅನುಮತಿ ಕೇಳಿಲ್ಲ. ಆದರೂ ಅವ್ರ ಸನ್ಮಾನಕ್ಕೆ ಅವ್ರು ಒಪ್ಬೇಕಂತ ನಾನು ಈ ಮೂಲಕ ಕೇಳಿಕೊಳ್ತಾ ಅವರ ಸನ್ಮಾನ ಕಾರ್ಯಕ್ರಮವನ್ನು MC ಅವ್ರು ಮಾಡಿಕೊಳ್ಳಬೇಕು ಕೇಳ್ಕೊಳ್ತಾ ಇದ್ದಾರೆ. ಅವರು ವೀರಾಣೆ ಹಬ್ಬಕ್ಕ ಉತ್ಸವ ಸಮಿತಿಯ ಈ ಸನ್ಮಾನ ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಶುಭ ನಮನಗಳು. ಸಂಜೆಯ ವೇಳೆಗೆ ತಮಗೆಲ್ಲರಿಗೂ ಚಿತ್ರಕಲಾ ಚಂದ್ರಕಾಂತ್ ಇವರು ಕೃಷ್ಣನಗರ 23ನೇ ವಾರ್ಡಿಗೆ ಮೊದಲ ಸಲ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ತದನಂತರ ಈ ಸಲ 2ನೇ ಅವಧಿಗೆ ಕೃಷ್ಣನಗರದಿಂದಲೇ ಆಯ್ಕೆಯಾಗಿ ಉಳ್ಳಾಲ ನಗರಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಗೃಹಿಣಿಯಾಗಿದ್ದುಕೊಂಡು ಸದಾ ಕ್ರಿಯಾಶೀಲರಾಗಿ ಎಲ್ಲರಲ್ಲೂ ಒಳ್ಳೆಯ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಸಮಾಜಮುಖಿ ಸೇವೆ ಸಲ್ಲಿಸಿದವರು. ಇನ್ನು ಮುಂದೆಯೂ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ದೇವರು ಆರೋಗ್ಯ ಭಾಗ್ಯವನ್ನು ನೀಡಲೆಂದು ನಮ್ಮ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಶುಭ ಹಾರೈಸುತ್ತಿದ್ದೇವೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಶ್ರೀಮತಿ ನಮ್ಮ ನೂತನ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಉಳ್ಳಾಲದ ಭವಿಷ್ಯವನ್ನು ಬರೆಯುವವರು. 5 ವರ್ಷಗಳ ಕಾಲ ಅವರ ಕೈಲಿ ಇರ್ತದೆ ಪೆನ್. ಅವರಿಗೆ ವೀರಾಣಿ ಹಬ್ಬಕ ಉತ್ಸವ ಸಮಿತಿ ಬಹಳ ಸಂತೋಷದಿಂದ ಅವರನ್ನು ಗೌರವಿಸ್ತಾ ಇದೆ. ಕಮಿಷನರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಂದನೆಗಳು ಮತ್ತು ನಮ್ಮೆಲ್ಲ ಕನಸುಗಳು ನನಸಾಗಲಿ, ಉಳ್ಳಾಲ ಪ್ರಗತಿಯತ್ತ ಸಾಗಲಿ. ನಮ್ಮ ಮಿತ್ರರು ಆಗಿದ್ದಾರೆ. ಅದೇ ರೀತಿಯಲ್ಲಿ ಮಂಚಿಲ ಸದಸ್ಯರು ಕೂಡ ಆಗಿ ನೂತನವಾಗಿ ಈಗ ಉಪಾಧ್ಯಕ್ಷರಾಗಿ ಹಲವಾರು ಸಮಾಜ ಸೇವೆಗಳಲ್ಲಿ ನಿರತರಾಗಿದ್ದುಕೊಂಡು ಪಕ್ಷದಲ್ಲಿ ಕೂಡ ಅವರು ಒಳ್ಳೆಯ ಪ್ರಭಾವಿ ನಾಯಕರಾಗಿದ್ದುಕೊಂಡು ನಮ್ಮ ಪುಣ್ಯ ಹತ್ತಿರದಲ್ಲೇ ಮಂಚಿಲದ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ನಮ್ಮೊಟ್ಟಿಗಿದ್ದಾರೆ. ಅವರ ಪರಿಚಯವನ್ನು ಅವರು ತುಂಬ ಸಮಾಜದ ಉದ್ಧಾರಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಉಳ್ಳಾಲದಲ್ಲಿ ಹಲವಾರು ಬಡಬಗ್ಗರಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟವರು. ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವರಿಗೆ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಉಳ್ಳಾಲ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಮುಂದಿನ ದಿವಸಗಳಲ್ಲಿ ಬಹಳ ಅಭಿವೃದ್ಧಿಯ ಕನಸುಗಳನ್ನು ಕಂಡಿದ್ದಾರೆ ಮತ್ತು ಸಮಾಜ ಸೇವೆಯಲ್ಲಿ ಬಹಳವಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಅಯ್ಯೂಬ್ ಮಂಚಿಲರವರು. ಅವರ ಎಲ್ಲ ಆಶಯಗಳು ಈಡೇರಲಿ. ಅಯ್ಯೂಬ್ ಮಂಚಿಲ್ ಅವರು ಬಹಳ ಚಂದ ಕಾಣ್ತಾ ಇದ್ದಾರೆ ಆ ಒಂದು ಪೀಠದ. ಸಂತೋಷ ಆಯಿತು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೂಡ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಮಟ್ಟದ ಗೌರವವನ್ನು
ತಾವು ಸ್ವೀಕರಿಸಿದ್ದೀರಿ. ಆದರೆ ಇದು ಹೃದಯ ತುಂಬಿದ ಗೌರವ. ಇದೆಲ್ಲ ಸೃಷ್ಟಿ, ದೇವರ ಸೃಷ್ಟಿ ಇದೆಲ್ಲ. ನಾವು ಬೆಳಕು ನೋಡಿ, ಒಂದು ಬೆಳಕನ್ನ ಹಚ್ಚಿ ಯಾರು ಕೊಳದಲ್ಲಿ ಇಡ್ತಾರ? ಇಡಲ್ಲ. ದೀಪ ಸ್ತಂಭದ ಮೇಲೆ ಇರ್ತಂದ್ರೆ ಎಲ್ಲರಿಗೂ ಬೆಳಕು. ಮನೆಯಲ್ಲಿ ನೋಡಿ, ನಾವು ಹಳೆ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ಮಿಡ್ಲಲ್ಲಿ ಒಂದು ಗೋಡೆ ಇರ್ತಿತ್ತು, ಆಚೆ ಈಚೆ ಕೋಣೆಗಳು. ಆ ಗೋಡೆ ಮೇಲೆ ಇಡ್ತಾ ಇದ್ರು ದೀಪ ಹಚ್ಚಿ, ಅದು ಎಲ್ಲರಿಗೂ ಬೆಳಕು ಕೊಡ್ತಾ ಇತ್ತು. ನಾವು ಅದರಲ್ಲಿ ಕಲಿತಾ ಇದ್ದೀವಿ. ಹೀಗೆ ಬೆಳಕು ಅದು ದೀಪ ಸ್ತಂಭಲೆ ಮೇಲೆ ಇಟ್ಟರೆ ಎಲ್ಲರಿಗೂ ಬೆಳಕು ಕಾಣ್ತದೆ. ಉದಾಹರಣೆ, ಉಪ್ಪು ಅಡಿಗೆ ಉಪಯೋಗ ಮಾಡ್ತೀವಲ್ಲ, ಉಪ್ಪು ಯಾರು ಉಪಯೋಗ ಮಾಡುವುದಿಲ್ಲ ಅಡಿಗೆಗೆ? ಅಯ್ಯೋ, ಯಾರಿಗೆ ಕೇಳಿಸುದಿಲ್ಲ ಮಾಡ್ತೀರಿ. ಓ ಗುಡ್. ಉಪ್ಪಿಲ್ಲದಿದ್ರೆ ಎಲ್ಲ ಚಪ್ಪೆ ಮಾರರೆ. ಉಪ್ಪು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮನೆಯಲ್ಲಿ ಫೈಟಿಂಗ್ ಆಗ್ತದೆ. ಡಿಶ್ಯುಮ್ ಗೊತ್ತುಂಟಾ? ಎಂತ ಮಾರಿಗಿತ್ತಿ ಪದಾರ್ಥಕ್ಕೆ ಉಪ್ಪೆ ಹಾಕ್ಲಿಲ್ಲಲ್ಲ, ಹೇಗೆ ತಿನ್ನೋದು ಅಲ್ವಾ? ಈಗಿನವ್ರಿಗೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ನಾವು ನೋಡ್ತಿತ್ತು, ಎಂತ ಉಪ್ಪು ಹಾಕಿದ್ರೆ ಜಗಳ ಆಗ್ತಿತ್ತು. ಉಪ್ಪು ಕಡಿಮೆ ಆದ್ರೂ ಜಗಳ, ಹೆಚ್ಚು ಆದ್ರೂ ಜಗಳ. ಆದರೆ ಉಪ್ಪು ರುಚಿ. ಉಪ್ಪಿಲ್ಲದಿದ್ದರೆ ಯಾವ ಪದಾರ್ಥವೋ ರುಚಿಯಾಗಿ ಇರುವುದಿಲ್ಲ. ಹಾಗಾಗಿ ಉಪ್ಪಿಗೆ ಮಹತ್ವವಿದೆ. ಹೆಚ್ಚಾದ್ರೂ ಡೇಂಜರೇ, BP ಜಾಸ್ತಿ ಆಗ್ತದೆ ಉಪ್ಪು ಜಾಸ್ತಿ ತಿಂದ್ರೆ ಅಲ್ವಾ? ಹೇಳ್ತಾರೆ ಮನೆಯಲ್ಲಿ, ಪ್ರಾಯ ಆದ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಮಾಡಿ ಮಾರ್ರೆ ಎಂಬುದಾಗಿ ಅಲ್ವಾ? ಆ ರೀತಿ ಸಮ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ರೆ ಯಾವುದೂ ತೊಂದರೆ ಆಗುವುದಿಲ್ಲ. ಈಗ ಉದಾಹರಣೆ, ಇಲ್ಲೆಲ್ಲ ದೀಪಗಳನ್ನು ಹಚ್ಚಿಟ್ಟಿರಿ. ನಮ್ಮ ಮಹಿಳೆಯರೆಲ್ಲ ಬಂದರು, ಒಂದು ಹಾಡು ಹೇಳುವಾಗ ನನಗೆ ಹೆದರಿಕೆ ಆಯ್ತು. ಎಲ್ಲಾದರೂ ಅದು ಮೊದಲೇ ಬೇರೆ ಸೀರೆಗಳೆಲ್ಲ ಈಗ ಮೈಸೂರು ಸಿಲ್ಕ್, ಒಂದು ಸ್ವಲ್ಪ ತಾಗಿದ್ರೆ ಕಷ್ಟ. ಈ ದೀಪಾವಳಿಯಲ್ಲಿ ಬೆಳಕು ಕತ್ತಲನ್ನು ಓಡಿಸ್ತಂತೇಳು. ಒಮ್ಮೊಮ್ಮೆ ಕತ್ತಲು ನಮ್ಮ ಜೀವನದಲ್ಲಿ ಬರ್ತಾ ಇದೆ. ಯಾಕೆ ಎಂಬುದಾಗಿ ಕೇಳಿ. ಪಟಾಕಿಗಳನ್ನ ಸಿಡಿಸುವುದರಿಂದ ಅನೇಕ ಮಕ್ಕಳು ಇವತ್ತು ಕಣ್ಣುಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಈ ವರ್ಷ ನಮ್ಮ ಸರ್ಕಾರ ಕೋವಿಡ್-19 ಬಂದ್ರ ಹಸಿರು ಪಟಾಕಿ ಉಪಯೋಗ ಮಾಡಬೇಕೆಂಬುದಾಗಿ ನಿರ್ದೇಶನ ಕೊಟ್ಟು ಉಪಯೋಗ ಮಾಡಿ ಆದೇಶ ಕೊಟ್ಟಿದೆ. ಹಸಿರು ಪಟಾಕಿ ಅಂದ್ರೆ ಏನು? ಯಾರಿಗ್ಯಾರು ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈ ಚಿತ್ರ ನಾನು ನಿನ್ನೆ ಹೋಗಿ ಚೆಕ್ ಮಾಡಿದರೆ ಹಸಿರು ಪಟಾಕಿ ಅಂದ್ರೆ ತೋರ್ಸಣ್ಣ ಎಂಬುದಾಗಿ. ಇಲ್ಲ ಸರ್, ಅದೇ ಪಟಾಕಿ ಎಂಬುದಾಗಿ. ಅಯ್ಯೋ ದೇವರೇ, ನಾನು ಹೇಳಿದೆ, ದೇವರೇ ಏನಪ್ಪ ಇದು? ಹಾಗಾಗಿ ಪಟಾಕಿಗಳೆಲ್ಲ ಏನು ನೀವು ಹಚ್ಚುವಾಗ ಜಾಗೃತಿಯಾಗಿ ಮಕ್ಕಳಲ್ಲಿ ಕೊಡಿ. ಈ ಮಕ್ಕಳು ಈಗ ನೋಡಿದೆ, ಆ ಮಕ್ಕಳ ಪ್ರತಿಭೆಯನ್ನು ಓದುವಾಗ ನನ್ನ ನರನಾಡಿಗಳೆಲ್ಲ ಜುಂಬೆಂತು. ಒಬ್ಬರು ಕರಾಟಲ್ಲಿ, ಒಬ್ಬರು ಅಂಕದಲ್ಲಿ, ಖಾಲಿ 3 ಅಂಕ ಕಡಿಮೆ, 3 ಬಂದ್ರೆ ಅದು ಕಂಪ್ಲೀಟೆಡ್. ಇಂಥ ಮಕ್ಕಳಿದ್ದಾರೆ. ನಾವು ಆ ಮಕ್ಕಳನ್ನ ಗುರುತಿಸಬೇಕು. ತಂದೆ ತಾಯಿಯರು ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಏನು ಆಸಕ್ತಿ ಇದೆ ಅದನ್ನ ಅವರಿಗೆ ಕಲಿಸಲಿಕ್ಕೆ ನಾವು ಫ್ರೀಯಾಗಿ ಬಿಡಬೇಕು. ಅವ್ರಿಗೆ ನೀನು ಡಾಕ್ಟರೇ ಓದಬೇಕು, ನಾನು ಕಮಿಷನರ್, ನನ್ನ ಮಗಳು IAS ಮಾಡ್ಬೇಕು, DC ಆಗ್ಬೇಕೆಂಬುದ್ರೆ ಹೇಳಿದ್ರೆ ಆಗ್ತದ? ಆಗಲ್ಲ. ಆ ಮಕ್ಕಳಿಗೆ ಏನು ರುಚಿನೋ, ಏನು ಅಭಿರುಚಿ ಇದೆ, ಆ ಮಕ್ಕಳಿಗೆ ಆಸಕ್ತಿ ಇದೆ, ಅದೇ ತಂದೆ ತಾಯಿಗಳು ಅದನ್ನು ಕಲಿಸ್ಕೊಡ್ಬೇಕು. ಅವರಿಗೆ ಆಸಕ್ತಿ ಇದ್ದದ ಮೇಲೆ ಅವ್ರಿಗೆ ಹೇಳಿದ್ರೆ ಖಂಡಿತವಾಗಿ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಏನು ಮಾಡ್ತೀವಿ, ಮಕ್ಕಳ ಮೇಲೆ ಒತ್ತಡ ತರ್ತಾ ಇದ್ವಿ. ಒತ್ತಡ ತಂದು ಇಷ್ಟು ಅಂಕಕ್ಕೆ ಬರಬೇಕು, ಇಷ್ಟೇ ತೆಗಿಬೇಕೆಂಬುದಾಗಿ ಮಕ್ಕಳಿಗೆ ನಾವು ಒತ್ತಡ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ಅವರಿಗೆ ಫ್ರೀಯಾಗಿ ಬಿಡಬೇಕಂದ್ರೆ ಮತ್ತೆ ಇನ್ನೊಂಥರ ಆಗ್ತದೆ ಮಾರ್ರೆ, ಹಾಗೆ ಮಾಡಬೇಡಿ. ಫ್ರೀಯಾಗಿ ಎಲ್ಲ ಕೊಡಿಸೋದು ಅದು ಮತ್ತೆ ಇನ್ನೊಂದು ಉಪದ್ರ ಆಗ್ತದೆ. ಆಗ್ಲೂ ಮಾಡಬಾರ್ದು.
ಶಿಸ್ತಿಗೆ ಬಾಧ್ಯವಾಗಿ ಹೇಗೆ ಬೆಳಕು ನೋಡಿ, ಬೆಳಕು ಒಮ್ಮೆ ಬಂದ್ಕೊಟ್ಲೆ ಎಲ್ಲ ಓಡಿಸಲ್ಲ. ಸೂರ್ಯ ಪೂರ್ವದಲ್ಲಿ ನೋಡಿ, ನೀವು 4 ಗಂಟೆಗೆ ಸೂರ್ಯ ಹುಡ್ತಾನೆ, ಅದು ಯಾರಿಗೂ ಗೊತ್ತಾಗಲ್ಲ, ಎಲ್ಲಿ ಹುಡ್ತದೆ ಅಂತ ಗೊತ್ತಿಲ್ಲ. ಅದು ಬೆಳಕು ಸೂರ್ಯ ಹುಟ್ಟುವಾಗ ಮೆಲ್ಲ ನೋಡ್ಬೇಕು, ಅಲ್ಲೆಲ್ಲೆಲ್ಲೆಲ್ಲಿ ಕತ್ತಲು ಹೋಗ್ತದೆ. ನೀವು ಬೆಳಗ್ಗೆ ಒಂದು 6 ಗಂಟೆ ನೋಡಿ, ಆ ಪಕ್ಷಿಗಳೆಲ್ಲ ಹೇಳ್ತದೆ, ಕೂಗ್ತಾ ಇರ್ತದೆ ಮರಗಳಲ್ಲಿ. ನನ್ನ ಮನೆಯಲ್ಲಿ ತುಂಬಾ ಮರ ಉಂಟು, ನನ್ನ ಕಿಟಕಿ ಬಾಗಿಲಲ್ಲೇ ಪಕ್ಷಿಗಳು ಬೆಳಕಾಗುವಾಗಲೇ ಸೌಂಡ್ ಬರ್ತದೆ, ಅದು ಕೇಳಿ ನಾನು ಹೇಳ್ತೀನಿ. ಆ ರೀತಿ ಇವತ್ತು ಈ ಪ್ರತಿಭೆಗೆ ಮಕ್ಕಳನ್ನ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಆ ಮಕ್ಕಳನ್ನ ಒಳ್ಳೆ ಮಕ್ಕಳಾಗಿ ನಾವು ಮುಂದುವರಿಸಲಿಕ್ಕೆ ತಂದೆ ತಾಯಿಯರು ಪ್ರಯತ್ನ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದೆ ಯಾವುದೇ ಕಾರಣಕ್ಕೂ, ಅದು ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ, ವಿದ್ಯೆಯನ್ನು ಮಾತ್ರ ಮಕ್ಕಳಿಗೆ ಖಡಾಖಂಡಿತವಾಗಿ ಕೊಡಬೇಕು. ಏನೇ ಕಷ್ಟ ಆಗಲಿ, ಎಷ್ಟೇ ತೊಂದರೆ ಆದರೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಯಾವುದೇ ಕಾರಣಕ್ಕೂ ಮಿಡ್ಲಲ್ಲಿ ಬಿಡಿಸಬೇಡಿ. ಒಳ್ಳೆ ವಿದ್ಯಾಭ್ಯಾಸ ಬಂದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳೆಂಬುದಾಗಿ ಹೇಳ್ತೀವಿ. ಈಗಿನ ಮಕ್ಕಳೇ, ನಾನು ಎಲ್ಲರೂ ಹೇಳ್ತಾರೆ, ನೀವು ಏನು ಆಸ್ತಿ ಉಂಟು, ನನಗೆ ಆಸ್ತಿ ಇದೆ, ಈ ಮಕ್ಕಳೇ ಆಸ್ತಿ. ಏನು ಆಸ್ತಿ? ಮಕ್ಕಳೇ ಆಸ್ತಿ. ನೀವು ಹಣ ಮಾಡಿ ಬ್ಯಾಂಕಲ್ಲಿಟ್ಟರೆ ಯಾರು ಅದನ್ನ ನೆಟ್ ಮೂಲಕ ಅದನ್ನು ಕದಿಬಹುದು. ಆದರೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ವಿದ್ಯೆ ಎಂಬುದು ಅದು ಯಾರ ಕೈಲಿ ಸಾಧ್ಯ ಇಲ್ಲ ಕದ್ಕೊಳ್ಳಿಕ್ಕೆ.